ವೆಲ್ಕಮ್ ಬ್ಯಾಕ್ ಟು ಸೋನು ವ್ಲಾಗ್ಸ್ ಆ್ಯಂಡ್ ಆ್ಯಕ್ಟಿಂಗ್. ನಾನು ಮತ್ತು ಹಸ್ಬೆಂಡ್, ನನ್ನ ಮಗ, ನಾವು ಬೆಳ್ಮಣಿಗೆ ಹೋಗ್ತಾ ಇದ್ದೇವೆ ಫ್ರೆಂಡ್ಸ್. ನಾವು ಬೆಳ್ಮಣ್ ಹೋಗ್ತಾ ಇದ್ದೇವೆ, ಕೆಲಸ ಇತ್ತು. ನೋಡಿ ನಿನ್ನೆ ಹೇಗಿತ್ತು ಪೇಟೆ, ಇವತ್ತಿನ ಒಂದು ಪೇಟೆ ಅದು ನೋಡಿ ಫುಲ್ ಚೇಂಜ್. ನಿನ್ನೆ ಎಷ್ಟೊತ್ತಿಗೆ ಅಂಗಡಿ ಓಪನಿಂಗ್, ನಿನ್ನೆ ಓಪನ್ ಮಾಡುವ ಗೌಜಿ ಇತ್ತು, ಇವತ್ತು ಈಗ ಕ್ಲೋಸ್ ಮಾಡಿ ಇನ್ನೊಂದು ಕಡೆಗೆ ಹೋಗುವ ಗೌಜಿ. ಕೆಲವು ಅಂಗಡಿ ಉಂಟು, ಆದರೆ ಬಚ್ಚಂಗಾಯಿ ಅಂಗಡಿ ಇರ್ತದೆ. ನನಗೆ ಬಚ್ಚಂಗಾಯಿ ತಗೊಳ್ಳಿಕ್ಕಿತ್ತು, ಇಲ್ಲಪ್ಪ ಬಚ್ಚಂಗಾಯಿ ಈಗ ಎಲ್ಲ ಇನ್ನು ಕ್ಲೀನ್ ಮಾಡಬೇಕು. ನೋಡಿ ಎಷ್ಟು ಕಸ ಆಗಿದೆ. ಸ್ವಲ್ಪ ಬ್ಯಾಂಡೇಜ್ ಮಾಡಲಿಕ್ಕಿತ್ತು, ಹಾಗೆ ಬಂದ್ವಿ. ಓಪನ್ ಆಗಿದೆ. ನಾನು ಓಪನ್ ಆಗಿರಲಿಕ್ಕಿಲ್ಲ ಅಂದ್ಕೊಂಡಿದ್ದೇನೆ, ಗುಡ್ ಫ್ರೈಡೇ ಅಲ್ಲ ಅಂತ ಇದೆ. ಪಟ್ಟು ಹೋಗಿ ಬ್ಯಾಂಡೇಜ್ ಮಾಡಿಸ್ಕೊಂಡು ಬರ್ತೇವೆ. ನಾವು ಮಲ್ಲಿಗೆ ಹೂ ತಗೊಂಡ್ವಿ, ಹಾಗೆ ಸೀರೆ ಕೂಡ ತಗೊಂಡ್ವಿ ಇಲ್ಲಿ. ಇನ್ನು ಈಗ ಅದೇ ಚೈನ್ ಒಂದು ಇದು ಮಾಡಲಿಕ್ಕೆ ಉಂಟು, ಸೆಲೆಕ್ಟ್ ಮಾಡಲಿಕ್ಕೆ. ಹಾಗೆ ನೋಡಬೇಕು, ಓಪನ್ ಇದ್ರೆ ಹೋಗೋದು. ಇಲ್ಲಿಗೆ ಬಂದರೆ ಓಂಕಾರ ಜ್ಯುವೆಲ್ಲರ್ಸ್ಗೆ. ಇಲ್ಲಿ ಕರೆಕ್ಟ್ ಮಾಡಿಸ್ಬೇಕು. ಕರೆಕ್ಟಾಗಿದೆ. ಇವ ಹೇಳ್ತದ್ದು ಮಗ. ನಾವಿಲ್ಲಿ ಬೇಕರಿಗೆ ಬಂದ್ವಿ. ಒಂದೊಂದು ಕೋಲ್ಡ್ ಕುಡಿದು ಪಪ್ಸ್ ತಿಂತ ಇದ್ದೇವೆ. ಒಂದು ಪನ್ನೀರ್ ಪಪ್ಸ್ ಚೆಂದ ಉಂಟು. ಎಷ್ಟೊತ್ತು ಇದು? ಹೌದು, ಅದೇ ಇಷ್ಟ ಆಯಿತು. ಇದು ತಗೊಳ್ತಾ ಇದ್ದೇನೆ, ನೋಡಬೇಕು. ಇಲ್ಲಿ ದಿವಸ ಆಯಿತು, ಬೇಕಾದ್ರೆ ಸ್ವಲ್ಪ ತಿಂದು ಕೂಡ ಆಯಿತು. ಇನ್ನು ಅಲ್ಲಿ ಮುನ್ನು ತಗೊಂಡು ಅಲ್ಲಿ ಫ್ರೂಟ್ಸ್ ತಗೊಂಡ್ರೆ ಮತ್ತೆ ಹೋಗೋದು. ಬಚ್ಚಂಗಾಯಿ ತಗೊಂಡು ರೈಟ್ ಹೋಯ್. ಬಚ್ಚಂಗಾಯಿ ತಗೊಂಡ್ವಿ. ಚೆನ್ನಾಗಿಲ್ಲ ಅದು. ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ. ಎಲ್ಲ ಕ್ಲಿಯರ್ ಮಾಡಿದ್ದು, ಅದು ಶೀತ ಎಲ್ಲ ಹೇಗೆ ತೆಗಿತಾರೆ. ನಾವಿನ್ನು ಅಲ್ಲಿ ಹೋಗಿ ಬರುವಾಗ ಎಲ್ಲ ಇಲ್ಲಿ ತೆಗೆದಾಗಿರ್ತದೆ. ಅಕ್ಕ, ಬಾವ ಮತ್ತು ಅವ್ರ ಫ್ಯಾಮಿಲಿ ಮತ್ತು ನನ್ನ ಅಮ್ಮ, ಚಿಕ್ಕಮ್ಮ ಎಲ್ಲ ಹೋದರು ಕಾರಲ್ಲಿ. ನಾನು ಸ್ವಲ್ಪ ಲೇಟ್ ಆಯಿತು. ಸಾರಿ ಅದು ಕರೆಕ್ಟಾಗಿ ಬರ್ತಿರ್ಲಿಲ್ಲ ಉಡ್ಲಿಕ್ಕೆ. ಹಾಗೆ ನಾವೀಗ ಸ್ಕೂಟಿಯಲ್ಲಿ ಹೋಗ್ತಾ ಇದ್ದೇವೆ, ನಾನು ಮತ್ತು ಹಸ್ಬೆಂಡ್. ಕಾರ್ ಇಟ್ಟಿದ್ದೇನೆ, ಸ್ಕೂಟಿಯಲ್ಲಿ ಹೋಗೋದು. ಒಂದು ಸೈಡ್ ಕುತ್ಕೊಳ್ಳೋದು ತುಂಬ ಸಮಯ ಆಯಿತು, ಭಯ ಆಗ್ತಾ ಉಂಟು. ಹೆಚ್ಚಿಗೆ ಆ ಕಡೆ ಕಾಲಕ್ಕೆ ಕುತ್ಕೊಳ್ಳೋದು. ಬಂದ್ವಿ, ಹತ್ರ ಆದ್ವಿ. ನಾವು ಮುಂಚೆ ನಡ್ಕೊಂಡು ಬರ್ತಾ ಇದ್ವಿ, ಈಗ ರೋಡೆಲ್ಲ ಮಾಡಿದ್ದಾರೆ. ಮತ್ತೆ ಆಟೋದಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಈಗ ಇವರಿಗಿಂತ ಮುಂಚೆ ಬರ್ಬೇಕು ಅಂದ್ಕೊಂಡದ್ದು, ಇವ್ರು ನಮಗಿಂತ ಮುಂಚೆ ಬಂದರು. ಇವ್ರು ನನ್ನ ಬಾವ, ಇವರು ನನ್ನ ಅಕ್ಕನ ಅತ್ತೆ, ಅವರು ಬಾವನ ತಮ್ಮ. ನನ್ನ ಅಕ್ಕ ಇಲ್ಲಿ ಹೋದ್ಲು, ಅಕ್ಕ ಹೋದ್ರ ಅಂತ ಹಿಂದ್ಗಡೆ ಇದ್ದಾರೆ. ಅಕ್ಕ ಚಿಕ್ಕಮ್ಮ ಇನ್ನು ಇಳಿಬೇಕು. ಅಂಗಡಿ ಎಲ್ಲ ಬಂದಿದೆ. ಇವ್ರು ನಮ್ಮ ಅಕ್ಕ. ಗೊತ್ತಾನಾ? ಕಂಗೆಮಾರ ಕೆರೆ ಬತ್ತ ಕಟ್ಟಗಲ್ಬ ದತ್ತಡಿ ಏರ್ಲ ಭಕ್ತಾಭಿಮಾನಿಲ ಕುಲ್ಲರಬಲ್ಲಿ ಅಚ್ಚಾರು ಕಂಗಿಮಾರ ಕೆರೆ ಕಟ್ಟೆ ಅಲ್ಪ ಅಸಾದಿರಿ ಏರ್ಲ ಉತ್ತರದಲ್ಲಿ ಭಕ್ತಾಭಿಮಾನಿಗಳು ಐನಾತು ಬೇಗ ಕ್ಷೇತ್ರಗಳು ಬರಲು ಕೆಲವೇ ಪುರುಷರ
1 ಗಂಟೆ ಆಗ್ತಾ ಬಂತು. ನಾವು ಸೀರೆ ಎಲ್ಲ ಕೊಟ್ವಿ. ಸೊ ಈಗ ಊಟಕ್ಕೆ ಕೂತೆವು. ಊಟ ಎಲ್ಲ ಆಯ್ತು. ಊಟ ಆಗಿ ಇನ್ನು ಹೋಗುದು ಮನೆಗೆ, ಇನ್ನು ನಾಳೆ. ಹ? ನನ್ನ ಫ್ಯಾಮಿಲಿ ಹೋಗುದು ಇನ್ನು. ಚಿಕ್ಕಪ್ಪ ಮಾಡಿ ನೋಡಿ ಪ್ರೀತಿ